ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ದೃಷ್ಟಿಗುಂಬಳಕಾಯಿ ಮನೆಯ ಯಾವ ಸಮಯದಲ್ಲಿ ಯಾವ ದಿನ ಕಟ್ಟಿದ್ರೆ ಅದರ ಒಂದು ಸಂಪೂರ್ಣ ಪರಿಣಾಮ, ಒಂದು ಫಲಿತಾಂಶ ಅನ್ನೋದು ಸಂಪೂರ್ಣವಾಗಿ ಸಿಗುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸಾಮಾನ್ಯವಾಗಿ ಮನೆಯ ಹೊರಗಡೆ ಒಂದು ದೃಷ್ಟಿದೋಷ ನಿವಾರಣೆಗೋಸ್ಕರ ಬೂದುಗುಂಬಳಕಾಯನ್ನು ಕಟ್ತಾ ಇರ್ತಾರೆ. ಅದು ಕಟ್ಟಿದ್ರೂ ಸಹ ಒಂದು ನರದೃಷ್ಟಿ ಹಾಗೇ ಇದೆ, ಕಣ್ಣು ದೃಷ್ಟಿ ಹಾಗೇ ಇದೆ, ಮನೆಯಲ್ಲಿ ತೊಂದರೆಗಳು ಕಡಿಮೆ ಆಗ್ತಾ ಇಲ್ಲ ಅಂತ ಎಷ್ಟೋ ಜನ ಹೇಳ್ತಾರೆ. ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಅದು ಯಾವ ಸಮಯದಲ್ಲಿ ಕಟ್ಟಬೇಕು, ಯಾವ ರೀತಿಯಲ್ಲಿ ಕಟ್ಟಬೇಕು ಅನ್ನೋದನ್ನು ಸರಿಯಾಗಿ ತಿಳ್ಕೊಳ್ಳದೆ ಕಟ್ಟೋದ್ರಿಂದ ಯಾವುದೇ ಒಂದು ಫಲಿತಾಂಶಗಳು ಅದರಿಂದ ಸಿಗೋದಿಲ್ಲ. ದೃಷ್ಟಿ ಬೂದುಗುಂಬಳಕಾಯನ್ನು ಸರಿಯಾದ ಸಮಯದಲ್ಲಿ ಸರಿಯಾದ ರೀತಿಯಲ್ಲಿ ಕಟ್ಟಿದ್ದೆ ಆದರೆ ಮನೆಯ ಸದಸ್ಯರಿಗೆ ಯಾವುದೇ ರೀತಿಯಾದ ತೊಂದರೆ, ದೃಷ್ಟಿದೋಷಗಳು ಇರೋದಿಲ್ಲ. ಬೂದುಗುಂಬಳಕಾಯನ್ನು ಶಿವಶಕ್ತಿಗಳ ಒಂದು ಸಮ್ಮಿಲನ ಸಂಕೇತ ಅಂತ ಹೇಳಲಾಗುತ್ತೆ. ಅಂದರೆ ಅದು ಪಾಸಿಟಿವ್ ಎನರ್ಜಿಯನ್ನು ತಗೊಳುತ್ತೆ, ನೆಗೆಟಿವ್ ಎನರ್ಜಿಯನ್ನು ಅದರಲ್ಲಿ ತಗೊಳುತ್ತೆ. ಆದ್ದರಿಂದ ಬೂದುಗುಂಬಳಕಾಯನ್ನು ಶುಭ ಕಾರ್ಯಕ್ರಮಗಳಲ್ಲೂ ಉಪಯೋಗಿಸ್ತಾರೆ, ಅಶುಭ ಕಾರ್ಯಗಳಲ್ಲೂ ಸಹ ಅದನ್ನು ಬಳಸ್ಕೋತಾರೆ. ಬೂದುಗುಂಬಳಕಾಯನ್ನು ಮನೆಗೆ ತಂದ ತಕ್ಷಣ ಅದನ್ನು ಯಾವುದೇ ಕಾರಣಕ್ಕೂ ತೊಳಿಬಾರ್ದು. ಅದನ್ನು ನೀವು ತೊಳೆದಿದ್ದೇ ಆದರೆ ಅದರಲ್ಲಿ ಇರುವಂಥ ಶಕ್ತಿ ಎಲ್ಲ ಹೊರಟು ಹೋಗುತ್ತೆ. ಬೂದುಗುಂಬಳಕಾಯನ್ನು ಮನೆಗೆ ತಂದ ಮೇಲೆ ಅದನ್ನು ನೀವು ಹಾಗೆ ಕಟ್ಟಬಾರ್ದು. ಅದಕ್ಕೆ ಅರಿಶಿನ ಹಚ್ಚಿ ಕುಂಕುಮ ಇಟ್ಟು ನಂತರನೇ ಅದನ್ನು ಮನೆಯ ಬಾಗಿಲಿಗೆ ಕಟ್ಟಬೇಕು. ಇನ್ನು ಬೂದುಗುಂಬಳಕಾಯಿ ಕಟ್ಟಬೇಕಾದ್ರೆ ಅದರ ಮೇಲಿರುವ ತೊಟ್ಟನ್ನು ಹಾಗೆ ಮೇಲೆ ಇಟ್ಕೊಂಡು ಅದನ್ನು ಕಟ್ಟಬಾರ್ದು. ತೊಟ್ಟೇನಾದರೂ ಕಿತ್ತೋಯ್ತು ಅಂತ ಹೇಳಿದ್ರೆ ಅದರ ಶಕ್ತಿಯನ್ನು ಅದು ಕಳ್ಕೊಳ್ಳುತ್ತೆ, ಅದರ ಪರಿಣಾಮ ಏನು ಬೀರೋದಿಲ್ಲ ಮನೆ ಮೇಲೆ. ಆದ್ದರಿಂದ ಅದನ್ನು ಮೇಲೆ ಎತ್ತಬೇಕಾದ್ರೆ ತೊಟ್ಟನ್ನು ಇಟ್ಕೊಂಡು ಎತ್ಕೋಬಾರ್ದು ಮೇಲೆ. ಅದೇ ರೀತಿ ಕುಂಬಳಕಾಯನ್ನು ನಾವು ತೊಟ್ಟು ಕೆಳಗೆ ಹೋಗೋ ರೀತಿ ಉಲ್ಟಾ ಇಟ್ಕೊಂಡು ಬರಬಾರ್ದು. ಅದು ತೊಟ್ಟು ಯಾವಾಗಲೂ ಮೇಲ್ಮುಖವಾಗಿ ಇರಬೇಕು. ಆ ರೀತಿ ನಾವು ತೊಗೊಂಡು ಬರಬೇಕು, ಮನೆಯಲ್ಲೂ ಇಡಬೇಕು. ನೀವು ತೊಟ್ಟನ್ನು ಕೆಳಗಡೆ ಮುಖವಾಗಿ ಇಟ್ಕೊಂಡ್ರೆ ಅದರ ಶಕ್ತಿ ಎಲ್ಲ ಹೊರಟೋಗುತ್ತೆ ಅಂತ ಹೇಳಲಾಗುತ್ತೆ. ಇನ್ನು ಇದನ್ನು ಕಟ್ಟೋದಕ್ಕೆ ಒಳ್ಳೆ ದಿನ ಯಾವುದು, ಯಾವ ದಿನದಲ್ಲಿ ಕಟ್ಟಿದ್ರೆ ಒಂದು ಒಳ್ಳೆ ಫಲಿತಾಂಶ ಸಿಗುತ್ತೆ ಅಂತ ಆದರೆ ಅಮಾವಾಸ್ಯ ದಿನ ಸೂರ್ಯೋದಯಕ್ಕೆ ಮುಂಚೆ ಇದನ್ನು ಕಟ್ಟಬೇಕು. ಬೇರೆ ಯಾವುದೇ ದಿನ ನೀವು ಕಟ್ಟಿದ್ರೂ ಅದರಿಂದ ಯಾವುದೇ ಒಂದು ಪರಿಣಾಮ, ಫಲಿತಾಂಶ ಅನ್ನೋದು ಸಿಗೋದಿಲ್ಲ. ಇನ್ನು ಅಮಾವಾಸ್ಯ ದಿನ ನಿಮಗೆ ಕಟ್ಟೋದಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಹೇಳಿದರೆ ಬುಧವಾರ ಅಥವಾ ಶನಿವಾರ ಬೆಳಗ್ಗೆ ಸೂರ್ಯೋದಯಕ್ಕೆ ಮೊದಲು ಅದನ್ನು ಕಟ್ಟಬೇಕು. ಈ ಒಂದು ಬೂದುಗುಂಬಳಕಾಯನ್ನು ಸೂರ್ಯೋದಯಕ್ಕೆ ಮೊದಲು ಕಟ್ಟಿದ್ರೆ ಉತ್ತಮ ಫಲಿತಾಂಶಗಳು ಸಿಗುತ್ತೆ. ಸೂರ್ಯೋದಯ ನಂತರ ಕಟ್ಟಿದ್ರೆ ಮಧ್ಯಮ ಫಲಿತಾಂಶಗಳು ಅನ್ನೋದು ಸಿಗುತ್ತೆ. ಇನ್ನು ಸಂಜೆ ಸೂರ್ಯಾಸ್ತದ ನಂತರ ನೀವು ಒಂದು ಬೂದುಗುಂಬಳಕಾಯನ್ನು ಕಟ್ಟಿದ್ದೆ ಆದರೆ ಯಾವುದೇ ರೀತಿ ಒಂದು ಪ್ರಯೋಜನಗಳು, ಫಲಿತಾಂಶಗಳು ಸಿಗೋದಿಲ್ಲ. ಇನ್ನು ಬೂದುಗುಂಬಳಕಾಯನ್ನು ಯಾಕೆ ಕಟ್ಟಬೇಕು ಅಂತ ಹೇಳಿದ್ರೆ, ಇನ್ನು ನಾವು ಮನೆ ಕಟ್ಟಬೇಕಾದ್ರೆ ಕೆಲವೊಂದು ದೋಷಗಳು ಉಂಟಾಗಿರುತ್ತೆ, ಅಥವಾ ಕೆಲವೊಂದು ವಿಚಿತ್ರ ಶಕ್ತಿಗಳ ಒಂದು ಆಹ್ವಾನ ಕೂಡ ಆಗಿರ್ಬೋದು. ಆ ರೀತಿ ಕೆಟ್ಟ ಶಕ್ತಿಗಳೆಲ್ಲ ತೊಲಗಿ ಹೋಗುತ್ತೆ, ದೃಷ್ಟಿದೋಷಗಳು ಏನೇ ಇದ್ರೂ ನಿವಾರಣೆ ಆಗುತ್ತೆ. ದೀಪವನ್ನು ಹಚ್ಚದೇ ಇದ್ದರೂ ಸಹ ಈ ಒಂದು ಕುಂಬಳಕಾಯಿ ಕಟ್ಟಿದ್ದೇ ಆದರೆ ಯಾವುದೇ ದೋಷಗಳಿದ್ರೂ ಎಲ್ಲ ನಿವಾರಣೆ ಆಗಿ ದೃಷ್ಟಿದೋಷ, ಕಣ್ದೋಷ ಎಲ್ಲ ತೊಲಗು ಹೋಗುತ್ತೆ. ಈ ವಿಚಾರಗಳನ್ನು ನೀವು ಗಮನದಲ್ಲಿ ಇಟ್ಕೊಂಡು ಬೂದುಗುಂಬಳಕಾಯನ್ನು ಸರಿಯಾದ ಸಮಯದಲ್ಲಿ ಸರಿಯಾದ ರೀತಿಯಲ್ಲಿ ನೀವು ಕಟ್ಟಿದ್ದೇ ಆದರೆ ಸಂಪೂರ್ಣ ಫಲಿತಾಂಶ, ಪರಿಣಾಮಗಳು ಅನ್ನೋದು ನಿಮಗೆ ಸಿಗುತ್ತೆ. ಎಲ್ಲರಿಗೂ ಧನ್ಯವಾದಗಳು.